ಕರಿ 20 ವರ್ಷರ್ದುಲ ಹೆಚ್ಚ ಕಾಲ ಪ್ರಿಂಟಿಂಗ್ ಡಿಸೈನಿಂಗ್ ಗ್ರಾಫಿಕ್ಸ್ ಕ್ಷೇತ್ರಡ್ ಮಲ್ಲ ಅನುಭವ ಪಡೆಯಿನ ತೊಕ್ಕೋಟು ಸ್ಮಾರ್ಟ್ ಸಿಟಿಡ್ ಸ್ಮಾರ್ಟ್ ಪ್ರಿಂಟಿಂಗ್ ಕಚೇರಿನ ಪಡೆಯಿನ ಮುಜಾಮಿಲ್ ಅಹಮದ್ ಮಾಲಕತ್ವದ ಹೊಸ ಪ್ರಿಂಟಿಂಗ್ ವ್ಯವಸ್ಥೆದ ಕಚೇರಿ ಇಂಪ್ರೆಸ್ ಗ್ರಾಫಿಕ್ಸ್ ತೊಕ್ಕೋಡು ಚೆಂಬುಗುಡ್ಡೆ ಪರಿಸರಡ್ ಮೆಸ್ಕಾಂ ಕಚೇರಿದ ಎದುರು ಬರಿಟ್ ಶಾಲಂ ಕಟ್ಟಣದ 1ನೇ ಅಂತಸ್ತಡ್ ಅಂಗಾರೆ ಕಾಂಡ ಉದಿಪನಾಡ್ ಮುಜಾಮಿಲ್ ಬೊಕ್ಕ ಸಹೋದರರಿನ ಸಹಕಾರದ ಈ ಸಂಸ್ಥೆನು ಅಕ್ಲೆನ ಅಮ್ಮೇರು ಪಿ ಅಬ್ಬಾಸ್ ರಿಬ್ಬನ್ ಅಲ್ಪಾದ್ ಉದಿಪನ ಮಲ್ತೇರು. ಬಂಟ್ವಾಳ ಬೋಳಂಗಡಿ ಹವ್ವಾ ಮಸೀದಿದ ಕತೀಬೆರು ಬಹುಮಾನ್ಯ ಯಹ್ಯಾ ತಂಗಳ್ ಮದನಿ ಒಳಾಂಗಣ ಕಚೇರಿಯನ್ನು ಉದಿಪನ ಮಲ್ತೇರು. ಶಾಂತಿ ಪ್ರಕಾಶನದ ವ್ಯವಸ್ಥಾಪಕರು ತೊಕ್ಕೋಟು ಮಸ್ಜಿದುಲ್ ಹುದಾ ಮಸೀದಿದ ಕತೀಬೆರು ಜನಾಬ್ ಮೊಹಮ್ಮದ್ ಕೊನ್ನಿ ಡಿಜಿಟಲ್ ಪ್ರಿಂಟಿಂಗ್ ಮೆಷಿನ್ ಚಾಲನೆ ಮಲ್ತೇರು.
ಇಕ್ರಾ ಅರಬಿಕ್ ಶಾಲಾ ಪ್ರಾಧ್ಯಾಪಕರು ಜನಾಬ್ ಫರಾನ್ ನದ್ವಿ ಲೇಸರ್ ಪ್ರಿಂಟಿಂಗ್ ವಿಭಾಗಗೂ ಚಾಲನೆ ಕೊರಿಯರು. ಕರ್ನಾಟಕ ರಕ್ಷಣಾ ವೇದಿಕೆದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮೊಹಿಸಿರ್ ಅಹಮದ್ ಸಾಮನಿಗೆ ಲೇಸರ್ ಕಟಿಂಗ್ ಮೆಷಿನ್ ಸ್ವಿಚ್ ಆನ್ ಮಂತೇರು. ಉಳ್ಳಾಲ ವ್ಯಾಪ್ತಿಡು ಮಾತಾ ಸೌಲಭ್ಯಗಳನ್ನು ಪಡೆಯಿನ ಆಧುನಿಕ ತಂತ್ರಜ್ಞಾನದ ಪ್ರಿಂಟಿಂಗ್ ಸೌಲಭ್ಯ ದಿಂಚ ಅಗತ್ಯ ಇತ್ತಂಡು. ಈ ಕ್ಷೇತ್ರಡು ಮಲ್ಲ ಅನುಭವ ಪಡೆಯಿನ ಮುಜಾಮಿಲ್ ಅರಣ ಸಹೋದರನ ಸಹಕಾರಡು ಚೆಂಬುಗುಟ್ಟೆ ಪರಿಸರಡು ಇಂಚಿನೊಂಜಿ ಆಧುನಿಕ ತಂತ್ರಜ್ಞಾನದ ಇಂಪ್ರೆಸ್ ಗ್ರಾಫಿಕ್ಸ್ ನು ಶುರು ಮಾಡಿದ್ದೇರು. ಉಳ್ಳಾಲ ಪರಿಸರದ ಜನಕುಲಿನ ಸಹಕಾರಡು ಇಂಪ್ರೆಸ್ ಗ್ರಾಫಿಕ್ಸ್ ನನಲಾತು ಮಲ್ಲ ರೀತಿರು ಬುಲೆವಡು ಪಂಡದು ಜನಾಬ್ ಮೊಹಮ್ಮದ್ ಕುಂಜಿ ಹೊಸ ಸಂಸ್ಥೆಗೆ ಎಡಬಯಕೇರು. ಇಂದು ತೊಕ್ಕಟ್ಟಿನಲ್ಲಿ ಇಂಪ್ರೆಸ್ ಗ್ರಾಫಿಕ್ಸ್ ಇದರ ಹೊಸ ಕಚೇರಿ ಪ್ರಿಂಟಿಂಗ್ ಪ್ರೆಸ್ ಆರಂಭ ಆಗಿದೆ. ಪ್ರಿಂಟಿಂಗ್ ಫೀಲ್ಡ್ ನಮ್ಮ ಬದುಕಿನ ಅವಿಭಾಜ್ಯ ಅಂಗ. ಇವತ್ತು ಒಂದಲ್ಲ ಒಂದು ರೀತಿಯಲ್ಲಿ ಬೇರೆ ಬೇರೆ ಅಗತ್ಯಗಳಿಗೆ ನಾವೆಲ್ಲ ಅತಿ ಹೆಚ್ಚು ಮಹತ್ವ ಕೊಡುವಂಥ ಒಂದು ಫೀಲ್ಡ್ ಇದು. ಮತ್ತು ಬಹಳ ಅಡ್ವಾನ್ಸ್ಡ್ ಆಗಿ ಮಲ್ಟಿ ಕಲರ್ ಪ್ರಿಂಟಿಂಗ್, ಅದೇ ರೀತಿ ಕಟ್ಟಿಂಗ್ ಮೆಷಿನ್, ಯಾವುದೆಲ್ಲ ಮಾಡರ್ನ್ ಟೆಕ್ನಾಲಜಿ ಯೂಸ್ ಮಾಡಿ ನಮ್ಮ ಅಗತ್ಯಗಳನ್ನು ಪೂರೈಸ್ಬೋದು, ಅದಕ್ಕೆ ಬೇಕಾದಂತಹ ಎಲ್ಲ ಸಿಸ್ಟಮ್ ಇಲ್ಲಿ ಇದೆ. ಮತ್ತು ಈ ಪ್ರದೇಶದ ಮತ್ತು ಮಂಗಳೂರಿನ ಜನರಿಗೆ ಕೂಡ ಅವರ ಪ್ರಿಂಟಿಂಗಿನ ಅಗತ್ಯಗಳಿಗೆ ಬೇಕಾದಂತಹ ಎಲ್ಲ ಸವಲತ್ತುಗಳು ಕೂಡ ಇಲ್ಲಿ ಇದೆ. ಇದು ಖಂಡಿತವಾಗಿಯೂ ಇಲ್ಲಿನ ಎಲ್ಲ ಜನರಿಗೂ ಇದೊಂದು ಪ್ರಯೋಜನಕಾರಿ ಆಗಬಹುದು ಅಂತ ನಾವು ಆಶಿಸ್ತೇವೆ. ದೇವನ ಸೃಷ್ಟಿಡು ಮಾತಲ ಉಂಡು ಇನ್ನಿಟ್ಟು ಪ್ರಿಂಟಿಂಗ್ ಕ್ಷೇತ್ರಲ ಒಂಜಾದುಂಟು. ಇನಿ ಕಾಲದ ಅಗತ್ಯಕ್ಕೆ ತಕ್ಕಂತೆ ಪ್ರಿಂಟಿಂಗ್ ಕ್ಷೇತ್ರಲ ಅಭಿವೃದ್ಧಿ ಆತಂಡು. ಆಧುನಿಕ ತಂತ್ರಜ್ಞಾನದ ಇಂಪ್ರೆಸ್ ಗ್ರಾಫಿಕ್ಸ್ ಜನಕುಲಿನ ಪ್ರೀತಿ ವಿಶ್ವಾಸನ ಪಡೆ ಒಂದು ಬುಲೆವಡ ಪಣದು ಬಹುಮಾನ್ಯ ಯಹ್ಯಾ ತಂಗಳ್ ಮದನಿ ಆಶೀರ್ವಚನದ ಪಾತ್ರ ಪಂಡೇರು. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ನನ್ನ ಪ್ರೀತಿಯ ಸಹೋದರರೇ,
ನಮ್ಮ ಒಲವಿನ ಗೆಳೆಯರಂತಿರುವ ನಮ್ಮ ಅಬ್ಬಾಸ್ ಸಾಹೇಬರ ಮಗನಾದ ಮುಜಮ್ಮಿಲ್ ಅವರು ಪ್ರಾರಂಭಿಸಿದಂತಹ ಈ ಒಂದು ಡಿಜಿಟಲ್ ಒಂದು ಪ್ರತ್ಯೇಕವಾದಂಥ ನಾನು ಕೂಡ ಕೆಲವನ್ನು ಈಗ ಎಲ್ಲ ನೋಡಿ ಆಶ್ಚರ್ಯಪಟ್ಟಿದ್ದೇನೆ. ಇನ್ನೆಷ್ಟು ಆಶ್ಚರ್ಯಪಡುವಂತಹದ್ದು ಇದೆ. ಇದರಲ್ಲಿ ನಮಗೆ ಇಷ್ಟು ಅನಿಸಿಕೆಗಳು ಕೇಳಿದ್ದೇವೆ, ಒಳ್ಳೆ ವಿಚಾರಗಳೆಲ್ಲರೂ ಮಂಡಿಸಿದ್ದಾರೆ. ಆದರೂ ನಾವು ಒಂದನ್ನು ಮರೆಯಬಾರದು. ಆದಿಮಾನವನ ಕಾಲದಿಂದ 2025 ಬರುವಾಗ ನಾವು ಭಾರಿ ಫಾಸ್ಟ್ ಆಗಿದ್ದೇವೆ. ಫಾಸ್ಟ್ ಆಗಲೇಬೇಕಾಗುತ್ತದೆ. ಫಾಸ್ಟ್ ಆಗುವಂಥ ವಿಚಾರಗಳು ನಮ್ಮ ಹಿಂದೆ ಬರ್ತಾ ಇದೆ. ಅದೊಂದು ನೇಚರಾಗಿ ನಮ್ಮ ದತ್ತವಾಗಿ ಕೂಡ ಆ ರೀತಿ ಬರಬೇಕಾಗ್ತದೆ. ಒಂದು ಕಾಲದಲ್ಲಿ ನಡೆದುಕೊಂಡೇ ಹೋಗಬೇಕು ಎಂಬುದು ಕೂಡ ಒಂದು ನೈಸರ್ಗಿಕವಾದಂಥ ಒಂದು ವಿಚಾರವಾಗಿತ್ತು. ಆ ವಿಚಾರ ಅಲ್ಲ, ಅದು ಹಾಗೆಯೇ ಪ್ರಕೃತಿ ಆಗಿತ್ತು. ಕಾಲಾನಂತರ ಮೃಗಗಳನ್ನು ಬಳಸಿದರು, ಕುದುರೆಗಳು ಅದು ಇದೆಲ್ಲ ಬಂತು. ಅನಂತರ ಕೆಲವು ಮೋಟರ್ಸ್ಗೆಲ್ಲ ಬಂತು. ಈಗ ನೀವೆಲ್ಲ ನೋಡುವಂತೆ ಇಲ್ಲಿಂದ ಕೂತ್ಕೊಂಡ್ರೆ 1 ಗಂಟೆ ಒಳಗೆ ಎಷ್ಟೋ 1000 ಕಿಲೋಮೀಟ್ರ್ ದಾಟುವಂತಹ ವ್ಯವಸ್ಥೆಗಳು ಮಾಡಿದೆ. ಇದು ಮಾಡುವುದು ಯಾರು ಅಂತ ಹೇಳಿ, ಈ ಮೆಟ್ರಿಕ್ಸ್ಗಳನ್ನೆಲ್ಲ ಉಂಟು ಮಾಡುವುದು ಯಾರು, ಇದು ಯಾರದು? ನಾವೀಗ ಆಯುಧಕ್ಕೆ ಪೂಜೆ ಮಾಡುತ್ತೇವೆ, ಅದಕ್ಕೆ ಪೂಜೆ ಮಾಡುತ್ತೇವೆ, ಎಲ್ಲ ಮಾಡ್ತೇವೆ, ಸರಿ, ಅವರವರ ಮಟ್ಟಿಗಳು ಮಾಡಲಿ. ಆದರೆ ಇದೆಲ್ಲ ಈ ಸೃಷ್ಟಿಸಿದ್ದು ಯಾರಂತ ಹೇಳಿ ನಾವೀಗ ಕಂಡು ಹಿಡಿಯುತ್ತಿದ್ದೇವೆ. ಆದರೂ ಈ ಸೃಷ್ಟಿಸಿದ್ದು ಯಾರು, ಯಾರಿಗೆ ಪ್ರೈಸ್ ಆಫ್ ಗಾಡ್ ಎಂದು ಯಾರಿಗೆ ಹೇಳುವುದು? ಆದರೆ ಇದರ ಟೋಟಲ್ ಒಟ್ಟಿನಲ್ಲಿ ನಾವು ಕಲಿಯಬೇಕಾದದ್ದು ಇದರ ಹಿಂದೆ ಇರುವುದು ನಮ್ಮನ್ನು ಸೃಷ್ಟಿಸಿದಂತಹ ಒಂದು ದೇವನ ನಮಗೆ ಪ್ರಚೋದನೆಯಾಗಿದೆ. ನಾವು ಅಲ್ಹಮ್ದುಲಿಲ್ಲಾ ಎಂದು ಹೇಳ್ತೇವೆ. ಇನ್ನಿತರ ಜಾತಿಗಳು ಕೂಡ, ನಮ್ಮ ಸಹೋದರ ಸಮುದಾಯದವರು ಕೂಡ ಅವರ ಭಾಷೆಯಲ್ಲೂ ಕೂಡ ದೇವನಿಗೆ ಸ್ತುತಿಯನ್ನು ಸಮರ್ಪಿಸಿದ್ದಾರೆ. ನಾವು ಕೂಡ ಯಾವಾಗಲೂ ಪ್ರವಾದಿಯ ಮಾತಿದೆ, ಅಲ್ಹಮ್ದು ಎಲ್ಲ ವಿಷಯದಲ್ಲೂ. ನಿಮಿಷಗಳು ನೀವು ಇಂಪ್ಲಿಮೆಂಟ್ ಆಗುವಾಗಲೆಲ್ಲ ನೀವು ಅಲ್ಹಮ್ದುಲಿಲ್ಲಾ, ಸರ್ವ ಸ್ತುತಿ ನನಗೆಲ್ಲ, ನನ್ನ ಸ್ನೇಹಿತರಿಗೆಲ್ಲ, ಎಲ್ಲವೂ ನನ್ನನ್ನು ಸೃಷ್ಟಿಸಿ ಪಾಲಿಸುವಂತಹ ನನ್ನ ದೇವನಿಗೆ ಎಂಬ ಆ ಒಂದು ಪ್ರಜ್ಞೆ ನಮ್ಮಲ್ಲಿ ಇರಬೇಕಾಗ್ತದೆ. ಇನ್ಶಾ ಅಲ್ಲಾ ಇದು ವಿಜಯ ಹೊಂದುತ್ತದೆ, ವಿಜಯ ಹೊಂದಲೇಬೇಕಾಗ್ತದೆ. ಇವರು ಕೇವಲ ತಮ್ಮ ಮನೆಗೆ ಮಾಡದೆ ಮನೆಗೂ ಇತರರಿಗೂ ಎಲ್ಲ ಕೈ ನೀಟುವಂತಹ, ಕೈ ಚಾಚುವಂತಹ ಒಂದು ವಿಭಾಗವಾಗಿದ್ದಾರೆ ಅಬ್ಬಾಸ್ರವರ ಮಕ್ಕಳು. ಆದರೆ ದೇವನು ಕೈ ಬಿಡದೆ ಅದನ್ನು ಮುಂದೆ ಸಾಗಿಸ್ತಾನೆ. ಅಲ್ಲಾಹು ಸುಬ್ಹಾನಹು ವ ತಆಲ ಇದನ್ನು ಒಳ್ಳೆಯ ವಿಜಯದತ್ತ ಸಾಗಿಸಲಿ ಎಂದು ಪ್ರಾರ್ಥಿಸ್ತೇವೆ. ಬಂದ ನಿಮಗೆಲ್ಲ ನಾವು ಶುಭ ಹಾರೈಸ್ತೇವೆ. ರಬ್ಬನಾ ತಕಬ್ಬಲ್ ಮಿನ್ನಾ ಇನ್ನಕ ಅಂತ ಸಮೀಉಲ್ ಅಲೀಮ್ ವತುಬ್ ಅಲೈನಾ ಇನ್ನಕ ಅಂತ ತವ್ವಾಬುರ್ ರಹೀಮ್. ಸಲ್ಲಲ್ಲಾಹು ತಆಲಾ ವಸಲ್ಲಂ ಅಲಾ ಮುಹಮ್ಮದಿನ್ ವ ಆಲಿಹಿ ವ ಸಹಬಿಹಿ ಅಜ್ಮഈನ್. ಸುಬ್ಹಾನ ರಬ್ಬಿಕ ರಬ್ಬಿಲ್ ಇಜ್ಜತಿ ಅಮ್ಮಾ ಯಸಿಫೂನ್ ವಸಲಾಮುನ್ ಅಲಲ್ ಮುರ್ಸಲೀನ್ ವಲ್ಹಮ್ದು ಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಇಂಪ್ರೆಸ್ ಗ್ರಾಫಿಕ್ಸ್ ಮಾಲಕರು ಮುಜಾಮಿಲ್ ಪಾತಿರೊಂದು ಕರಿ 20 ವರ್ಷದ ಹೆಚ್ಚ ಕಾಲ ಗ್ರಾಫಿಕ್ಸ್ ಡಿಸೈನಿಂಗ್ ಪ್ರಿಂಟಿಂಗ್ ಕ್ಷೇತ್ರಡು ಬೇಲೆ ಮಲ್ತದು ಅನುಭವ ಉಂಡು. ತೊಕ್ಕೋಟು ಸ್ಮಾರ್ಟ್ ಸಿಟಿ ಕಟ್ವನಡು ಸ್ಮಾರ್ಟ್ ಪ್ರಿಂಟಿಂಗ್ ಶುರು ಮಲ್ತದು 16 ವರ್ಷ ಆಂಡು. ಅವಳು ಗ್ರಾಫಿಕ್ಸ್ ಡಿಸೈನಿಂಗ್ ಬೇಲೆ ಮಲ್ತದು ಅವೆತ ಮುಂದುವರಿಕೆ ಬೇಲೆ ಆದು ಪ್ರಿಂಟಿಂಗ್ ಪಿದಾಯಿ ಕುಡ್ಲಾಗ ಕಡಪಡೊಂದಿತ್ತೆ. ಈತೆ ಮಾತಾ ರೀತಿದ ಪ್ರಿಂಟಿಂಗ್ ಸೌಲಭ್ಯ ಡಿಜಿಟಲ್ ಗ್ರಾಫಿಕ್ಸ್, ಸ್ಟಿಕ್ಕರ್, ಮಗ್ ಪ್ರಿಂಟಿಂಗ್, ಮದಿಮೆದ ಕಾಕದಿ, ಸ್ಮರಣಿಕೆದ ಡಿಸೈನಿಂಗ್ ಪ್ರಿಂಟಿಂಗ್, ಬೋರ್ಡ್ ಪ್ರಿಂಟಿಂಗ್, ಲೇಸರ್ ಕಟ್ಟಿಂಗ್ ಇಂಚ ಮಾತಾ ಸೌಲಭ್ಯలను ಒಂಜೇ ಕಡೆಡು ಪಡೆವಲಿ. ತನ್ನ ಸಹೋದರನ ಸಹಕಾರಡು ಈ ತೊಂಜಿ ಮಲ್ಲ ವ್ಯವಸ್ಥೆ ಸಾಧ್ಯ ಆತಡು. ಗ್ರಾಹಕ ಬಂಧುಲು ಸಹಕಾರ ಕೊರಡು ಪಂಡದಕ್ಕೇನುಂಡೇರು. ನಾನು ಕಳೆದ ಹಲವು ವರ್ಷಗಳಿಂದ ಈ ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಗ್ರಾಫಿಕ್ ಡಿಸೈನರ್ ಆಗಿ ಕೆಲವು ಪ್ರೆಸ್ಗಳಲ್ಲಿ ವರ್ಕ್ ಮಾಡಿದ್ದೇನೆ ಮತ್ತು ಇತ್ತೀಚೆಗೆ ಸುಮಾರು 12 ವರ್ಷಗಳಿಂದ ಬಹುಶಃ ಇಲ್ಲಿ ಸ್ಮಾರ್ಟ್ ಸಿಟಿಯಲ್ಲಿ ಸ್ಮಾರ್ಟ್ ಪ್ರಿಂಟ್ ಎಂಬ ಹೆಸರಿನಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇದರಲ್ಲಿ ಹಲವು ರೀತಿಯ ಪ್ರಿಂಟಿಂಗಲ್ಲಿ ಬಹಳ ವಿಶಾಲವಾದಂತಹ ಒಂದು ಕ್ಷೇತ್ರ, ಅದಕ್ಕೆ ಒಂದು ಎಂಡಿಂಗ್ ಅಂತ ಹೇಳಿಲ್ಲ. ಬೇರೆ ಬೇರೆ ಟೆಕ್ನಾಲಜಿ ಉಂಟು, ಬೇರೆ ಬೇರೆ ಇದುಂಟು, ಕಂಪ್ಲೀಟ್ ಎಲ್ಲವನ್ನು ಕೂಡ ಒಂದು ಇದರಲ್ಲಿ ಇಡಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ವಿಶಾಲವಾಗಿದೆ ಕ್ಷೇತ್ರ. ಮತ್ತು ಎಲ್ಲರಿಗೂ ಕೂಡ ಬಹಳ ಬೇಕಾದಂಥ
ಪ್ರತಿಯೊಬ್ಬರು ಕೂಡ ಯಾವುದಿಲ್ಲದಿದ್ದರೂ ಒಂದು ಮನೆಯಲ್ಲಿ ಒಂದು ಮದುವೆ ಕಾಗದಾದರೂ ಬೇಕಾಗ್ತದೆ, ವಿಸಿಟಿಂಗ್ ಕಾರ್ಡ್, ಇದೆಲ್ಲರೂ ಕೂಡ ಬೇಕಾದಂಥ ಒಂದು ಇದಾಗಿದೆ ಇದು. ನಾನು ಇಲ್ಲಿ ಈ ಸ್ಥಳದಲ್ಲಿ ಅಂತ ಹೇಳಿದರೆ ನಾನು ಅಣ್ಣನ ಹತ್ರ ಒಂದು ಬೇಡಿಕೆ ಇಟ್ಟೆ ಅಂತೇಳಿ ಇಂಥ ಒಂದು ಇದು ಮಾಡಬೇಕಂತೇಳಿ ಅಂತ ಹೇಳಿದ್ರೆ ಡಿಜಿಟಲ್ ಏನುಂಟು ಇದು ಮಂಗಳೂರಿನಲ್ಲಿ ಉಂಟು, ಆದರೆ ಈ ಒಂದು ಪ್ರದೇಶದಲ್ಲಿ ಇದು ಇರಲಿಲ್ಲ. ಇದನ್ನು ಮಡಗೊಂಡು ಇಂಥ ಒಂದು ಡಿಜಿಟಲ್ ಇದನ್ನು ಹಾಕಿದರೆ ಬಹುಶಃ ಎಲ್ಲರಿಗೂ ಅನುಕೂಲಕರವಾಗಬಹುದು ಮತ್ತು ಉತ್ತಮ ರೀತಿಯಲ್ಲಿ ಇದು ಗ್ರೋ ಆಗಬಹುದು ಅಂತೇಳಿ ನನ್ನ ಅನಿಸಿಕೆ ಇತ್ತು. ಅದೇ ರೀತಿ ಅದರೊಟ್ಟಿಗೆ ಕೆಲವು ನಾವು ಒಂದು ಲೇಸರ್ ಕಟ್ಟಿಂಗ್ ಇರ್ಬೋದು ಮತ್ತು ಇದೆಲ್ಲ ಅಂದರೆ ಎಲ್ಲ ಎಷ್ಟು ನಮಗೆ ಸಾಧ್ಯ ಉಂಟು ಅಷ್ಟು ಉತ್ತಮ ಟೆಕ್ನಾಲಜಿಯನ್ನು ಇಲ್ಲಿ ನಾವು ಅಳವಡಿಸಿದ್ದೇವೆ. ಅದೇ ರೀತಿ ಕಟ್ಟಿಂಗ್ ಮಿಷಿನ್ ಅದು ಕೂಡ ಬಹಳ ಪರ್ಫೆಕ್ಟ್ ಆದಂಥ ಒಂದು ಕಟ್ಟಿಂಗ್ ಮಿಷಿನ್ ಆಗಿದೆ. ಮತ್ತು ಇಲ್ಲಿ ನಾನು ಇಲ್ಲಿನ ಕೆಲವು ಸಂಸ್ಥೆಗಳಿಂದ ನನಗೆ ಬುಕ್ ವರ್ಕ್ ಇದೆಲ್ಲ ನನಗೆ ಬರ್ತದೆ. ಅದು ಕೂಡ ಮೊದಲಾದ ಸ್ವಲ್ಪ ಅದನ್ನು ಕಾಯಬೇಕಿತ್ತು ಅಂತ ಹೇಳಿದರೆ ಫಿನಿಷಿಂಗ್ ಆಗಿ ನಾವು ಮಂಗಳೂರನ್ನು ಅವಲಂಬಿಸಬೇಕಾಗಿತ್ತು. ಅದೆಲ್ಲ ಇನ್ಶಾಲ್ಲ ಇಲ್ಲಿ ಅದು ಪೂರೈಸುವಂಥ ಒಂದು ಭರವಸೆ ನಮಗಿದೆ. ಅದೇ ರೀತಿ ಇದು ಒಂದು ಶಿಕ್ಷಣ ಕ್ಷೇತ್ರ ಹಬ್ಬ ಆಗಿದೆ. ಇಲ್ಲಿ ನೋಡ್ಬೋದು ಅಲ್ಲಿಯೂ ಕೂಡ ಪ್ರಾಜೆಕ್ಟ್ ವರ್ಕ್ ಇಂಥ ಕೆಲವು ಅವಶ್ಯಕತೆಗಳು ಇರುತ್ತದೆ, ಅದನ್ನು ಕೂಡ ಇಲ್ಲಿ ಪೂರೈಸುವಂತಹ ಒಂದು ಯೋಜನೆ ನಮ್ಮದು ಇದೆ. ಒಟ್ಟಿನಲ್ಲಿ ಪ್ರಿಂಟಿಂಗ್ ಯಾವುದಲ್ಲ ಮೊಮೆಂಟೋಸ್ ಅದು ಕೂಡ ಇದಿದೆ. ಅದೇ ರೀತಿ ಈಗ ನೋಡಿದ್ದೀವಿ ಅದು ಕಸ್ಟಮೈಸ್ಡ್ ಅಂತ ನಮಗೆ ಬೇಕಾದಂಥ ಶೈಲಿಯಲ್ಲಿ ಮಾಡುವಂಥ ಮೊಮೆಂಟೋಸ್ ಅದು ಕೂಡ ಇಲ್ಲಿ ಮಾಡಬಹುದು. ಅದೇ ರೀತಿ ಮಗ್ ಪ್ರಿಂಟ್ ಮತ್ತು ಬೇರೆ ಬ್ಯಾಜಸ್ ಅದು ಕೂಡ ಉಂಟು. ಅದೇ ರೀತಿ ಪ್ರಿಂಕ್ ಸೀಲ್ ಸಾಧಾರಣ ಇಲ್ಲಿ ಸಾಧಾರಣ ಸ್ಮಾರ್ಟ್ ಇಲ್ಲಿ ತೊಗೊಟ್ಟಿನಲ್ಲಿ ನನ್ನ ಕಡೆಗೆ ಹೆಚ್ಚು ಬರ್ತಾ ಇದೆ. ಸೀಲ್ ಇದು ಪ್ರಿಂಕ್ ಸೀಲ್ ಅದು ಕೂಡ ಇಲ್ಲಿ ಇದೆ. ಅದೇ ರೀತಿ ಅದೀಗ ಈಗಾಗಲೇ ನೋಡಿದೆ ಲ್ಯಾಮಿನೇಷನ್, ಗೋಲ್ಡ್ ಫಾಯಿಲಿಂಗ್ ಇಂಥ ಎಲ್ಲ ಇದು ಅಡ್ವಾಂಟೇಜ್ ಇಲ್ಲಿ ಇದೆ. ಅದೇ ನಮ್ಮದು ಇನ್ಶಾಲ್ಲ ಆದಷ್ಟು ಒಂದು ಉತ್ತಮ ಕ್ವಾಲಿಟಿ ನಾವು ಮೇಂಟೈನ್ ಮಾಡಿ ಆದಷ್ಟು ಬೇಗ ಕಸ್ಟಮರಿಗೆ ಸರ್ವಿಸ್ ಕೊಡುವಂಥ ಯೋಜನೆ ನಮ್ಮಲ್ಲಿ ಇದೆ. ಅದೇ ರೀತಿ ಇದು ಎಷ್ಟು ಮಾತ್ರ ಇನ್ಶಾಲ್ಲ ಅಂತ ಹೇಳಿದರೆ ಮುಂದಕ್ಕೆ ಇದನ್ನು ವಿಶಾಲಗೊಳಿಸುವಂಥ ಇನ್ನೂ ಹಲವು ಮಿಷಿನ್ಗಳನ್ನು ಆ್ಯಡ್ ಮಾಡುವಂಥ ಯೋಜನೆ. ಇದರ ನಮ್ಮ ಬ್ಯಾಕ್ ಬೋನ್ ಅಂತ ಹೇಳುವ ನನ್ನ ಬ್ರದರ್ ಆಗಿದ್ದಾನೆ ಮಹಫೂಜುರ್ ರೆಹಮಾನ್. ಅದೇ ರೀತಿ ನಮ್ಮ ತಂದೆಯವರ ಪ್ರೋತ್ಸಾಹ ಆಶೀರ್ವಾದ, ಅದೇ ರೀತಿ ನಿಮ್ಮೆಲ್ಲರ ಸಹಕಾರದಿಂದ ಇದು ನಮಗೆ ಸಾಧ್ಯವಾಗಿದೆ. ಈ ಸಂಸ್ಥೆ ಮುಂದಕ್ಕೆ ಇನ್ನಷ್ಟು ಬೆಳೆಯಲಿ ಮತ್ತೊಂದು ಆಫ್ಸೆಟ್ ಒಂದು ಯೋಜನೆ ಕೂಡ ಹಾಕುವಂಥ ಮುಂದಕ್ಕೆ ಇದೆ ನಮ್ಮ ಬಳಿ ಇದೆ. ಅದೆಲ್ಲವೂ ಕೂಡ ಕೈಗೂಡಲಿ ಮತ್ತು ಇಲ್ಲಿ ಬಂದಂತಹ ಎಲ್ಲರಿಗೂ ಕೂಡ ನಾನು ಶುಭ ಹಾರೈಸುತ್ತಾ ಅದೇ ರೀತಿ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು. ನಮ್ಮ ಕೌನ್ಸಿಲರ್ ಕೂಡ ನಾನು ಕರೆದಿದ್ದೀನಿ, ಅವರು ಕೂಡ ಬಂದಿದ್ದಾರೆ, ಅವರು ಕೂಡ ವಿಶೇಷವಾಗಿ ನಾನು ಇಲ್ಲಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಎಲ್ಲರಿಗೂ ಕೂಡ ಧನ್ಯವಾದಗಳು. ನಮ್ಮ ಒಟ್ಟಿಗೆ ಸಾಹಿಲ್ರವರು ಇವರು ಈಗಾಗ ಹೇಳಿದ್ದಾರೆ ಇದರ ಒಂದು ಪಿಲ್ಲರ್ ಅಂತೇಳಿ. ಅವರು ಭಾಳ ಮೂರ್ತಿ ಚಿಕ್ಕದಾದರೂ ಕೂಡ ಭಾಳ ಕೀರ್ತಿ ದೊಡ್ಡದು ಅಂತ ಹೇಳ್ತೀರಾ, ಆ ರೀತಿಯ ಮನುಷ್ಯ ಅವರು, ವ್ಯಕ್ತಿತ್ವ ಅವರದ್ದು. CS ಸಲಾಮ್ರವರ ಮಗ ಅವರು. ಇದರಿಂದ ಅವರ ಸೆಟಪ್ ಮಾಡುವುದರ ಹಿಂದೆ ಮತ್ತು ಮಿಷಿನರಿ ಇದು ಮಾಡೋದು ಭಾಳ ಶ್ರಮ ಅವರದು ಇದೆ ಇದರ ಹಿಂದೆ ಅಂತ ಹೇಳಿದ್ರೆ ಅವರು ಒಂದು ಬಹುಶಃ 4-5 ವರ್ಷಗಳಿಂದ ನನ್ನ ಹತ್ರ ಕೆಲಸ ಮಾಡಲಿಕ್ಕೆ ಬಂದಿದ್ದರು. ಕೆಲವು ವರ್ಷ ಕೆಲಸ ಮಾಡಿದರು ಮತ್ತು ಅವರು ಬ್ಯಾಂಗ್ಳೂರಿಗೆ ಹೋದರು. ಆ ಸಮಯದಲ್ಲಿ ನಾನು ಅವರ ಒಂದು ಚಾಕಚಕ್ಯತೆ ಮತ್ತು ಇದನ್ನು ಅರಿತು ಈ ಒಂದು ಫೀಲ್ಡ್ಗೆ ಅವರನ್ನು ನಾನು ಒಟ್ಟಿಗೆ ಸೇರಿಸಿದೆ. ಅದು ನನಗೆ ಬಹಳ ಪ್ರಯೋಜನಕಾರಿಯಾಗುವುದು, ಮುಂದೆ ಇದು ಬೆಳವಣಿಗೆಗೊಳ್ಳಲು ಸಹಕಾರಿಯಾಗಬಹುದು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಕರ್ನಾಟಕ ರಕ್ಷಣಾ ವೇದಿಕೆದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮೊಹಿಸಿರ್ ಅಹಮದ್ ಸಾಮನಿಗೆ ಲೆಕ್ಕ ಪರಿಶೋಧಕರು ಇಜಾಕ್ ಪುತ್ತೂರು, ಇಕ್ರಾ ಅರಬಿಕ್ ಶಾಲಾ ಪ್ರಾಧ್ಯಾಪಕರು ಜನಾಬ್ ಫರಾನ್ ನದ್ವಿ, ಯೂತ್ ಫಾರಂ ಗೌರವ ಅಧ್ಯಕ್ಷರು ಮೊಹಮ್ಮದ್ ಸಿರಾಜ್, ಉಳ್ಳಾಲ ನಗರಸಭಾ ಅಧ್ಯಕ್ಷರು ಶ್ರೀಮತಿ ಶಶಿಕಲಾ, ಮೊಹಮ್ಮದ್ ಅಶ್ರಫ್, ಜಮಾತೆ ಇಸ್ಲಾಂ ಹಿಂದ್ ದಕ್ಷಿಣ ಕನ್ನಡ ಜಿಲ್ಲಾ ಅಧ್ಯಕ್ಷರು ಅಬ್ದುಲ್ ಕರೀಂ, ಅಮೀನ್ ಹಸನ್ ಇಂಚಿತಿ ಪ್ರಮುಖರು ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಇಂಪ್ರೆಸ್ ಎಂಬ ಇಂಪ್ರೆಸ್ ಗ್ರಾಫಿಕ್ಸ್ ಎಂಬ ಒಂದು ಪ್ರಿಂಟಿಂಗ್ ಪ್ರೆಸ್ಸಿನ ನೂತನ ಮಳಿಗೆ ಇವತ್ತು ಶುಭಾರಂಭಗೊಂಡಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ ನಮ್ಮ ಗುರುಗಳು ಅವ್ವ ಮಸ್ಜಿದ್ ಬೋಳಂಗಡಿಯ ಖತೀಬರು ಆಗಿರತಕ್ಕಂಥ ಯಯ್ಯ ತಂಗಲ್ರವರೇ, ಖ್ಯಾತ ವಾಗ್ಮಿಗಳು ಮಸ್ಜಿದುಲ್ ಹುದಾ ಇದರ ಧರ್ಮಗುರುಗಳು ಆಗಿರ್ತಕ್ಕಂಥ ಮೊಹಮ್ಮದ್ ಕುಂಜಿ ಅವರೇ,
ಫರಾನ್ ಉಸ್ತಾದ್ರವರೇ, ಎಲ್ಲ ಸೇರಿರ್ತಕ್ಕಂಥ ಹಿರಿಯ ಗಣ್ಯರೇ, ಬಹುಶಃ ಇವತ್ತು ಭಾಳ ಖುಷಿಯ ವಿಚಾರ ಏನಂತ ಹೇಳಿದರೆ, ಮುಜಮ್ಮಿಲ್ ಅವರ ಒಂದು ಮಳಿಗೆಯ ಮಾಲಕತ್ವ ವಹಿಸಿದರೂ ಕೂಡ ಬಹುಶಃ ಇದರ ಹಿಂದೆ ಒಂದು ಭಾಳ ದೊಡ್ಡ ತಂಡ ಇದೆ. ಆ ತಂಡ ಯಾವುದು ಅಂತ ಹೇಳಿದರೆ, ಒಂದು ಅವರ ಅಣ್ಣ ಮುಜಮ್ಮಿಲ್ರವರ ಭಾಳ ದೊಡ್ಡವಾಗಿರ್ತಕ್ಕಂಥ ಒಂದು ಪ್ರಯತ್ನ, ಇನ್ನೊಂದು ಈ ಒಂದು ಮಳಿಗೆಯನ್ನು ಶುಭಾರಂಭಗೊಳಿಸಿದಂತಕ್ಕಂಥ ಅವರ ತಂದೆ ಮೂಲತಃ ಉಪ್ಪಿನಂಗಡಿಯವರಾದ ಪಿ ಅಬ್ಬಾಸ್ರವರ ದಿವ್ಯ ಹಸ್ತದಿಂದ ಈ ಒಂದು ಮಳಿಗೆ ಶುಭಾರಂಭಗೊಂಡಿದೆ. ನಾನು ಕೆಲವು ಜಾಗದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ, ಅಣ್ಣ ತಮ್ಮಂದಿರು ಅಂದರೆ ಈ ರೀತಿ ಇರಬೇಕು ಅಂತೇಳಿದರೆ, ಒಬ್ಬರೊಬ್ಬರಿಗೆ ಭಾಳ ಅನ್ಯೋನ್ಯವಾಗಿ ನಿಂತುಕೊಂಡು ಭುಜಕ್ಕೆ ಭುಜ ಕೊಟ್ಟು ಭಾಳ ಒಂದು ಇವತ್ತು ಧಾರ್ಮಿಕ ವಿಧಿವಿಧಾನ ಯಾವ ರೀತಿ ಹೇಳ್ತದೆ ಆ ರೀತಿಯನ್ನು ಚಾಚೂ ತಪ್ಪದೆ ಪಾಲಿಸ್ತಕ್ಕಂಥ ಅಣ್ಣ ತಮ್ಮಂದಿರು ಇವರು ಅಂತಕ್ಕಂಥದ್ದನ್ನು ಇವತ್ತು ಹೇಳಲಿಕ್ಕೆ ಬಯಸ್ತೇನೆ. ಇದರ ಹಿಂದೆ ಗುಣಕ್ಕೆ ಮತ್ಸರವಿಲ್ಲ, ಈ ಒಂದು ವಾಕ್ಯವನ್ನು ಹೇಳಲೇಬೇಕಾಗ್ತದೆ. ಯಾಕಂತೇಳಿದರೆ ಇವರು ತಂದೆ ಕೊಟ್ಟಿರ್ತಕ್ಕಂಥ ಒಂದು ಸಂಸ್ಕಾರ ಇದೆಯಲ್ಲ, ಖಂಡಿತವಾಗಲೂ ಇದನ್ನು ಮೆಚ್ಚಬೇಕಾದದ್ದು. ಮತ್ತು ಈ ರೀತಿ ಈಗ ಹೇಳಿದರು ನಮ್ಮ ಮೊಹಮ್ಮದ್ ಕುಂಜಿ ಅವರು, ನೂತನ ಶೈಲಿ. ಈಗಾಗಲೇ ಅವರ ಸ್ಮಾರ್ಟ್ ಸಿಟಿಯಲ್ಲಿ ನಮ್ಮ ಅಂಗಡಿಯ ಮುಂಭಾಗದಲ್ಲಿ ಸ್ಮಾರ್ಟ್ ಪ್ರಿಂಟ್ ಎಂಬ ಒಂದು ಮಳಿಗೆ ಇದೆ. ಅದರ ಎರಡನೇ ಭಾಗವಾಗಿ ಇವತ್ತು ತೆರೆದಿರ್ತಕ್ಕಂಥ ಈ ಮಳಿಗೆ ಇಂಪ್ರೆಸ್ ಗ್ರಾಫಿಕ್ಸ್ ಅಂತೇಳಿ. ಬಹುಶಃ ಅಲ್ಲಿಗಿಂತಲೂ ಜಾಸ್ತಿ ಆಗಿರ್ತಕ್ಕಂಥ ಸೌಲಭ್ಯಗಳು ಇಲ್ಲಿ ಇದೆ ಎಂಬುವಂತಕ್ಕಂಥದ್ದು ನಮಗೆ ಇವಾಗ ಬಂದಾಗ ಗೊತ್ತಾಗಿರತಕ್ಕಂಥದ್ದು. ಎಲ್ಲ ರೀತಿಯಾಗಿರ್ತಕ್ಕಂಥ ಪ್ರಿಂಟಿಂಗ್ಗಳು, ಎಲ್ಲ ರೀತಿಯಾಗಿರ್ತಕ್ಕಂಥ ಈಗೊಂದು ನಾನೇ ಚಾಲನೆ ಮಾಡಿದೆ ಒಂದು ಗ್ಲಾಸ್ ಕಟ್ಟಿಂಗ್, ಭಾಳ ನೂತನ ಶೈಲಿಯ ಮತ್ತು ಆಧುನಿಕ ಯುಗಕ್ಕೆ ಬೇಕಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಇಲ್ಲಿ ಮಾಡಿದ್ದಾರೆ. ಖಂಡಿತವಾಗಲೂ ಈ ಕ್ಷೇತ್ರದವರು, ಈ ಜಿಲ್ಲೆಯವರು, ರಾಜ್ಯದವರು ಕೂಡ ಇದರ ಸದುಪಯೋಗವನ್ನು ಪಡೆದುಕೊಳ್ಬೋದು. ಮತ್ತು ಈ ಒಂದು ಮಳಿಗೆಗೆ ನಾನು ಶುಭಾಶಯವನ್ನು ಅರ್ಪಿಸ್ತಾ, ಅಲ್ಲಾಹ್ ಸುಬ್ಹಾನಹು ವ ತಆಲಾ ಈ ಒಂದು ಮಳಿಗೆಯಲ್ಲಿ ಬರ್ಕತ್ ನಲ್ಗಲಿ ಅಂತಕ್ಕಂಥ ಪ್ರಾರ್ಥನೆಯನ್ನು ಮಾಡ್ತಾ ಅವಕಾಶಕ್ಕಾಗಿ ವಂದಿಸ್ತಾ ಇದ್ದೇನೆ. ಅಸ್ಸಲಾಮು ಅಲೈಕುಂ. ಇಂಪ್ರೆಸ್ ಗ್ರಾಫಿಕ್ಸ್ ಅವರಿಗೆ ಶುಭಾಶಯಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿ ನಾವು ಯಾವೆಲ್ಲ ಮಳಿಗೆಯನ್ನು ಸ್ಥಾಪಿಸುತ್ತೇವೆ ಅದು ಕೇವಲ ನಮ್ಮ ಆರ್ಥಿಕವಾದಂತಹ ನೀತಿ ನಿಯಮಗಳನ್ನು ಬೆಳೆಸುವುದಲ್ಲ, ಬದಲಾಗಿ ನಾವು ನಮ್ಮ ದೇಶಕ್ಕೆ ಒಂದು ಕೊಡುಗೆಯನ್ನು ನೀಡುವುದಾಗಿದೆ. ಈ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಸ್ವಯಂ ಪ್ರೇರಿತವಾಗಿ ಇಂತಹ ಬಿಸ್ನೆಸ್ಸನ್ನು, ಟ್ರೇಡನ್ನು, ಅದೇ ರೀತಿ ಸಮಾಜಕ್ಕೆ ಪ್ರಯೋಜನವಾಗುವಂತಹ ಉನ್ನತವಾದಂತಹ ಹೊಸ ನೂತನ ಶೈಲಿಯ ಹಲವು ವಿಚಾರಗಳನ್ನು ಮುಂದಿಟ್ಟುಕೊಂಡು ಸಮಾಜಕ್ಕೆ ಕೊಡುಗೆಯನ್ನು ನೀಡಬೇಕಾಗಿ ಕೇಳುತ್ತೇನೆ. ಅದೇ ರೀತಿ ನಮ್ಮ ಸಮಾಜದಲ್ಲಿ ನಾವು ವ್ಯವಹಾರ ಮಾಡುವಾಗ ಎಲ್ಲ ನಿಟ್ಟಿನಲ್ಲಿ ಕೂಡ ಎಲ್ಲರಿಗೂ ಪ್ರಯೋಜನ ಕೂಡ ಆಗಬೇಕು. ಅದೇ ರೀತಿ ನಾವು ಯಾರಿಗೂ ಕೂಡ ತೊಂದರೆಯಾಗದ ರೀತಿಯಲ್ಲಿ ಎಲ್ಲ ವಿಚಾರವನ್ನು ಕೂಡ ನೋಡಬೇಕು. ಅಂತಹ ಕಾರ್ಯಕ್ರಮಗಳು ನಿರಂತರವಾಗಿ ಮಾಡಬೇಕು. ಅಂತಹ ವ್ಯವಹಾರಗಳನ್ನು ಕೂಡ ನಾವು ಎಲ್ಲರೂ ಕೂಡ ಪ್ರೋತ್ಸಾಹಿಸಬೇಕು. ಧನ್ಯವಾದಗಳು. ಈ ಮಳಿಗೆಯನ್ನು ಉದ್ಘಾಟಿಸಿದಂತಹ ಎಲ್ಲರಿಗೂ, ಅದಕ್ಕೆ ಆಹ್ವಾನಿಸಿದಂತಹ ಎಲ್ಲ ವ್ಯಕ್ತಿಗಳಿಗೂ ಕೂಡ ಧನ್ಯವಾದವನ್ನು ಅರ್ಪಿಸುತ್ತೇನೆ. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್, ಅಸ್ಸಲಾತು ವಸ್ಸಲಾಮ್ ಅಲಾ ರಸೂಲಿಲ್ ಕರೀಮ್ ವ ಅಲಾ ಆಲಿಹಿ ವ ಸ್ವಹಾಬಿ ಅಜ್ಮೈನ್. ಬಹಳ ಒಂದು ಸಂತೋಷದ ಕ್ಷಣದಲ್ಲಿ ನಾವಿದ್ದೇವೆ. ನಮ್ಮ ಮಿತ್ರರಾದ ಮುಜಮ್ಮಿಲ್ ಅವರು, ಮಹಫೂಜ್ ಅವರೆಲ್ಲ ಸೇರಿಕೊಂಡು ಒಂದು ಒಳ್ಳೆಯ ಒಂದು ಹೆಜ್ಜೆಯನ್ನಿಟ್ಟಿದ್ದಾರೆ. ಹಲವಾರು ವರ್ಷಗಳ ಅನುಭವದೊಂದಿಗೆ ಅವರೀಗ ಹೊಸ ಟೆಕ್ನಾಲಜಿಯೊಂದಿಗೆ ಈ ಕ್ಷೇತ್ರದಲ್ಲಿ ಸ್ವಲ್ಪ ಮುಂದುವರಿತಾ ಇದ್ದಾರೆ. ಆದ್ದರಿಂದ ಈ ಸಂದರ್ಭದಲ್ಲಿ ನಾವು ಅವರಿಗೆ ಶುಭ ಹಾರೈಸಬೇಕಾಗಿದೆ. ಮತ್ತು ಮುಖ್ಯವಾಗಿ ಒಂದು ವ್ಯಾಪಾರ ಯಶಸ್ವಿ ಆಗಬೇಕು ಅಂತ ಹೇಳಿ ಆದರೆ ನಾವು ಕೊಡುವಂತಹ ಸೇವೆ ಅದು ಉತ್ತಮ ಆಗಿರಬೇಕು, ನಾವು ನೀಡುವಂತಹ ಪ್ರಾಡಕ್ಟು ಉತ್ತಮ ಗುಣಮಟ್ಟದ್ದಾಗಿರಬೇಕು, ಮತ್ತು ಸಮಯಕ್ಕೆ ಸರಿಯಾಗಿ ಕೊಡಬೇಕು ಮತ್ತು ಸೂಕ್ತವಾದಂತಹ ದರದಲ್ಲಿರಬೇಕು. ಆ ರೀತಿಯಲ್ಲಿದ್ದರೆ ಗುಣಮಟ್ಟವನ್ನೆಲ್ಲ ಕಾಯ್ದುಕೊಂಡು ಸಮಯವನ್ನೆಲ್ಲ ನಾವು ಕರೆಕ್ಟಾಗಿ ಪಾಲನೆ ಮಾಡ್ತಾ ಇದ್ದರೆ, ಕೊಟ್ಟ ಮಾತುಗಳನ್ನು ಪಾಲಿಸ್ತಾ ಇದ್ದರೆ ಅದೆಲ್ಲ ಒಳ್ಳೆಯ ರೀತಿಯಲ್ಲಿ ಮುಂದುವರಿಸಿಕೊಂಡು ಹೋಗಲಿಕ್ಕೆ ಆಗ್ತದೆ. ಮತ್ತು ಪ್ರಾಮಾಣಿಕತೆ ಎನ್ನುವಂತಹದ್ದು ಬಹಳ ಮುಖ್ಯವಾದಂತಹ ವಿಚಾರ. ಈ ಎಲ್ಲ ನಿಟ್ಟಿನಲ್ಲಿ ಇವರು ಯಶಸ್ವಿ ಆಗ್ತಾರೆ ಅಂತ ಹೇಳಿ ನನಗೆ ನಂಬಿಕೆ ಇದೆ. ಅಲ್ಲಾಹ್ ಸುಬ್ಹಾನಹು ವ ತಆಲಾ ಈ ನಿಟ್ಟಿನಲ್ಲಿ ಯಶಸ್ವಿಯಾಗಿ ಇದನ್ನು ನಿರ್ವಹಿಸಿಕೊಂಡು ಹೋಗಲಿಕ್ಕೆ ಅಲ್ಲಾಹನ ಅನುಗ್ರಹಿಸಲಿ.
ಇದರಲ್ಲಿ ಸಮೃದ್ಧಿಯನ್ನು ದಯಪಾಲಿಸಲಿ. ಈ ಊರಿನ ಜನರಿಗೆ ಇದು ಒಳ್ಳೆಯ ಒಂದು ಇದರಿಂದ ಸೇವೆ ಸಿಗಲಿ ಅಂತ ನಾನು ಶುಭ ಹಾರೈಸ್ತೇನೆ. ಅಲ್ಲಾಹನು ಎಲ್ಲರನ್ನೂ ಅನುಗ್ರಹಿಸಲಿ ಎಂದು ಪ್ರಾರ್ಥಿಸುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ. ವಾಖಿರು ದಾವಾನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ವಬರಕಾತು. ಎಲ್ಲರಿಗೆ ನಮಸ್ತೆ. ಇಲ್ಲಿ ಪ್ರೆಸ್ದವರು ಇಲ್ಲಿ ಉತ್ತಮವಾಗಿ ಇಲ್ಲಿ ಅಂಗಡಿಯನ್ನು ಓಪನ್ ಮಾಡಿ ಎಲ್ಲರಿಗೆ ಅನುಕೂಲ ಆಗ್ತದೆ. ಮತ್ತು ಎಲ್ಲ ಪ್ರೆಸ್ ಯಾವ ಕಡೆಯಲ್ಲಿ ಉಂಟು, ಇಲ್ಲಿ ಮಂಗಳೂರಿನಲ್ಲಿಗೆ ಹೋಗಬೇಕಿತ್ತು, ಆದರೆ ಇಲ್ಲಿ ಚುಮ್ಮಗುಡ್ಡಿಯಲ್ಲಿ ಆದ ಕಾರಣ ಎಲ್ಲರಿಗೆ ಹತ್ತಿರ ಆಗಿ ಎಲ್ಲರಿಗೆ ಸುಲಭವಾಗಿ ಸಿಗ್ತದೆ. ಇಲ್ಲಿ ಎಲ್ಲ ನೆರೆದವರಿಗೂ ನನ್ನ ಶುಭಾಶಯಗಳನ್ನು ಸಲ್ಲಿಸ್ತೇನೆ. ದೇವನ ಸಲ್ಲಿ ಅಲಾ ರಸೂಲಿಹಿಲ್ ಕರೀಂ. ಗೌರವಾನ್ವಿತ ಹಿರಿಯರೇ, ಆತ್ಮೀಯ ಬಂಧುಗಳೇ, ಕೆಲವು ವರ್ಷಗಳ ಹಿಂದೆ ಒಂದು ಸಣ್ಣ ಸ್ಮಾರ್ಟ್ ಪ್ರಿಂಟ್ನಿಂದ ಈಗ ಸ್ಮಾರ್ಟ್ ಇಂಪ್ರೆಸ್ ಗ್ರಾಫಿಕ್ ಆಗಿ ಪರಿವರ್ತನೆಗೊಳ್ಳುತ್ತಿರುವಂತಹ ಈ ಒಂದು ಸಂದರ್ಭದಲ್ಲಿ ಇದರ ಮಾಲಕರಾದ ನಮ್ಮ ಮುಜಮ್ಮಿಲ್ ಹಾಗೂ ಅದರ ಬೆನ್ನೆಲುಬಾಗಿ ನಿಂತಿರುವಂತಹ ಮಹಫೂಜ್ ಹಾಗೂ ಅವರ ಕುಟುಂಬದವರಿಗೆ ನಾನು ಶುಭಾಶಯಗಳನ್ನು ಹಾರೈಸ್ತಾ ಇದ್ದೇನೆ, ಅಭಿನಂದನೆಗಳನ್ನು ನೀಡ್ತಾ ಇದ್ದೇನೆ. ಇದು ಇನ್ನೂ ಕೂಡ ಇದೇ ರೀತಿಯಲ್ಲಿ ಈಗಾಗಲೇ ಹೇಳಿದ ಹಾಗೆ ನೈತಿಕ ಮೌಲ್ಯಗಳನ್ನು ಅಳವಡಿಸಿಕೊಂಡು ಪ್ರಾಮಾಣಿಕತೆಯೊಂದಿಗೆ ಈ ಉದ್ಯಮ ಇನ್ನೂ ಹೆಚ್ಚು ಬೆಳೆಯಲಿ, ಅವರ ಕುಟುಂಬಕ್ಕೆ, ಅವರ ಈ ಸಮಾಜಕ್ಕೆ ಮತ್ತು ಈ ದೇಶದ ಅಭಿವೃದ್ಧಿಗೆ ಕೊಡುಗೆ ನೀಡುವಂತಾಗಲಿ ಎಂದು ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೆ. ಮುಜಾಮಿಲ್ರನ ಪಲೆ ಇಂಪ್ರೆಸ್ ಗ್ರಾಫಿಕ್ಸ್ ಪೂರ್ಣ ಸಹಕಾರ ಕೊರ್ನ ಮೆಹಫೂಜುರ್ ರೆಹಮಾನ್ ತಂತ್ರನ ಇಂಪ್ರೆಸ್ ಗ್ರಾಫಿಕ್ಸ್ ಮಾತಾ ಸೌಲಭ್ಯವನ್ನು ಉಲಪಡೆಯಿನ ಆಧುನಿಕ ತಂತ್ರಜ್ಞಾನದ ಪ್ರಿಂಟಿಂಗ್ ಸೌಲಭ್ಯವನ್ನು ಉಲಪಡೆತದು ಮಾತಿರ್ನಲ ಇದಕ್ಕೆ ಸಹಕಾರ ಬೋರ್ಡ್ ಪಣದಕ್ಕೆ ಏನುಂಡೇರು. ಇಲ್ಲಿ ಬಂದಿರತಕ್ಕಂಥ ಎಲ್ಲರಿಗೂ ಕೂಡ ಶುಭಾಶಯವನ್ನು ಹಾರೈಸ್ತಾ, ಮತ್ತು ಕೆಲವರೆಲ್ಲ ನಮ್ಮ ಗಣ್ಯ ವ್ಯಕ್ತಿಗಳು ಕೂಡ ಅವರವರ ಅಭಿಪ್ರಾಯಗಳನ್ನು ದುವಾಗಳನ್ನು ಇಲ್ಲಿ ವ್ಯಕ್ತಪಡಿಸಿದ್ದಾರೆ. ಅಲ್ಹಮ್ದುಲಿಲ್ಲಾ. ನಮ್ಮ ಬ್ರದರ್ ಮುಜಮ್ಮಿಲ್ ಅವರು ಈ ಫೀಲ್ಡ್ನಲ್ಲಿ ಸ್ವಲ್ಪ ಪರಿಣಿತರು, ಅನುಭವಿಗಳು. ಅವರು ಗಲ್ಫ್ನಲ್ಲಿ ಕೂಡ ಹಲವಾರು ವರ್ಷಗಳು ಕೂಡ ಇದೇ ಫೀಲ್ಡ್ನಲ್ಲಿ ದುಡಿದು ಬಂದು ನಂತರ ಇಲ್ಲಿ ಊರಿನಲ್ಲಿ ಸೆಟ್ಲಾಗಬೇಕಂತ ಹೇಳಿ ಒಂದು ಸ್ವಂತ ಒಂದು ಸ್ಥಾಪನೆಯನ್ನು ತೊಡಗಿದ್ದಾರೆ. ಮತ್ತು ಆರಂಭದಲ್ಲಿ ತೊಕ್ಕೋಟ್ನಲ್ಲಿರುವಂತಹ ಒಂದು ಸ್ಥಳದಲ್ಲಿ ಅದು ಕೇವಲ ಒಂದು ಜೆರಾಕ್ಸ್ ಮಿಷನ್ ಇಟ್ಟುಕೊಂಡು ಮತ್ತು ಅವರೆಲ್ಲ ಏನೆಲ್ಲ ಅವ್ರಿಗೆ ವರ್ಕ್ ಸಿಗ್ತಾ ಇತ್ತ ಅವೆಲ್ಲವೂ ಕೂಡ ಔಟ್ಸೋರ್ಸಿಂದ ಮಾಡ್ತಾ ಬಂದಿರುವಂಥದ್ದು. ಸರಿಸುಮಾರು 11 ವರ್ಷದಿಂದ ಅವರು ಈ ಕೆಲಸ ಫೀಲ್ಡ್ ಮಾಡ್ತಾ ಇದ್ದಾರೆ, ಹಲವಾರು ಸೇವೆ ಮಾಡ್ತಾ ಇದ್ದಾರೆ. ಮಾತ್ರ ಅವರಲ್ಲಿ ಒಂದು ಡ್ರೀಮ್ ಇತ್ತು ಆ್ಯಕ್ಚುಲಿ, ಇಂಥದ್ದು ಒಂದು ವ್ಯವಸ್ಥಿತವಾದಂತಹ ಒಂದು ಫುಲ್ ಫ್ಲೆಡ್ಜ್ಡ್ ಒಂದು ಫಾರ್ಮ್ ಆಗಬೇಕಂತ ಹೇಳಿ. 1 ವರ್ಷದಿಂದ ಅವರು ನನ್ನ ಹತ್ರ ಹೇಳ್ತಾ ಬಂದಿದ್ದರು. ಅಂದರೆ ಈ ಸರೌಂಡಿಂಗ್ನಲ್ಲಿ ಫ್ರಮ್ ಪಂಪೆಲ್ ಟು ಹಿಯರ್ ಎಂದು ಕೋನಾಜಿವರೆಗೆ ಇಂಥ ಒಂದು ಸೆಟಪ್ಸ್ ಇಲ್ಲಿ ಇಲ್ಲ, ಅಂಥ ಒಂದು ಫುಲ್ ಫ್ಲೆಡ್ಜ್ಡ್ ಒಂದು ವ್ಯವಸ್ಥಿತವಾದಂಥ ಒಂದು ಸೆಟಪ್ ನಮ್ಮಲ್ಲಿ ಇರಬೇಕು. ಹಾಗಾದರೆ ಮಾತ್ರ ನಮಗೆ ಇಲ್ಲಿ ಮುಂದಕ್ಕೆ ನಮ್ಮ ಜನರಿಗೆ ಆದಷ್ಟು ಬೇಗ ಫಾಸ್ಟ್ ಸರ್ವಿಸ್, ಉತ್ತಮ ಕ್ವಾಲಿಟಿಯಲ್ಲಿ, ಅದಕ್ಕೆ ಬೇಕಾದಂಥ ಉತ್ತಮ ಮಿಷನರೀಸ್ ಕೂಡ ನಾವಿಲ್ಲಿ ಪರ್ಚೇಸ್ ಮಾಡಿದ್ದೇವೆ. ಸೊ ಇಂಥ ಒಂದು ಅವರು ಯೋಜನೆಯನ್ನು ನನ್ನ ಮುಂದೆ ತರುವಾಗ ನಾನು ಅದಕ್ಕೆ ಸ್ಪಂದಿಸಿ ಮಾಡುವ ಅಂತ ಹೇಳಿ. ಆ್ಯಕ್ಚುಲಿ ದಿಸ್ ಪ್ರಿಂಟಿಂಗ್ ದಿಸ್ ವೆರಿ ವಾಸ್ಟ್ ಸಬ್ಜೆಕ್ಟ್. ಆ್ಯಕ್ಚುಲಿ ಇದೊಂದು ದೊಡ್ಡ ಇಂಡಸ್ಟ್ರಿ ಆ್ಯಕ್ಚುಲಿ. ಓಕೆ, ಹೊಸ ಹೊಸ ಟೆಕ್ನಾಲಜಿ ಬರ್ತಿರುವಾಗ ನಾವು ಅಂಥದ್ದು ಹೊಸ ಮಿಷನ್ಸ್ ಕೂಡ ಹಾಕ್ತಾ ಬರಬೇಕಾಗ್ತದೆ. ಸೊ ಇದು ಇವಾಗ ಸದ್ಯಕ್ಕೆ ನಮಗೆ ಇಲ್ಲಿ ಅಗತ್ಯ ಇರುವಂತಹ ಸಾಧಾರಣ ಎಲ್ಲ ಮಿಷಿನ್ಸ್ ಕೂಡ ಈಗ ನಾವು ಸೆಟ್ ಮಾಡಿದ್ದೇವೆ. ಇದು ನಮ್ಮತ್ತ ಹೊಸ ಹೊಸ ಕ್ವಾಲಿಟಿ ಮಿಷಿನ್ಸ್ ಕೂಡ ನಾವು ಇಲ್ಲಿ ಪರ್ಚೇಸ್ ಮಾಡಿದ್ದೇವೆ. ಸೊ ಇದರ ಕ್ವಾಲಿಟಿ ಕೂಡ ಉತ್ತಮ ಇರಲಿ ಅಂತ ಹೇಳಿ. ಸೊ ಇವರು ಕಂಪನಿಯ ಮೇನ್ ಪಿಲ್ಲರ್ ಅಂದರೆ ನಮ್ಮ ಮಿಸ್ಟರ್ ಮುಜಮ್ಮಿಲ್ ಮತ್ತು ನಮ್ಮ ಸಹೋದರ ಸಾಹಿಲ್ರವರು. ಸೊ ದೇ ಆರ್ ದ ಬ್ಯಾಕ್ ಬೋನ್ ಆಫ್ ದಿಸ್ ಕಂಪನಿ ಆ್ಯಕ್ಚುಲಿ. ನಾನು ಜಸ್ಟ್ ಏನೂ ಇಲ್ಲ, ಜಸ್ಟ್ ಪುಷ್ ಮಾಡ್ತಾ ಇದ್ದೇನೆ ಅಷ್ಟೇ ಹೇಳಿ. ಬಟ್ ಯೋಜನೆ ತುಂಬ ಇದೆ. ಸೊ ಇನ್ಶಾಲ್ಲ ತಮ್ಮೆಲ್ಲರ ದುವಾದಿಂದ ಇದು ಇನ್ಶಾಲ್ಲ ಯಶಸ್ವಿ ಆಗ್ಬೋದು ಅಂತ ಹೇಳಿ ನಾನು ಇನ್ಶಾಲ್ಲ ಭಾವಿಸ್ತೇನೆ. ಮತ್ತು ಬಂದವರು ಎಲ್ಲರಿಗೂ ಕೂಡ ನಾನು ಶುಭಾಶಯ ಹೇಳುತ್ತಾ ನಮ್ಮ ಮಾತುಕೊಳ್ಳಿಸಲು ಅಲ್ಹಮ್ದುಲಿಲ್ಲಾಹ್. ನಾನೂರಿ ಪಾಲಯೆ PA ಫಾರ್ಮಸಿ ಕಾಲೇಜ್ ಪ್ರಾಧ್ಯಾಪಕರು ಡಾಕ್ಟರ್ ಮೊಹಮ್ಮದ್ ಮುಬೀನ್ ಸೊನ್ನೆ ಸಂದಾಯರು. ಬಿಸ್ಮಿಲ್ಲಾಹಿರ್ ರಹಮಾನಿರ್ ರಹೀಮ್. ಅಲ್ಹಮ್ದುಲಿಲ್ಲಾ. ಸರ್ವಶಕ್ತನಾದಂತಹ ಅಲ್ಲಾಹನಿಗೆ ಅನನ್ಯ ಸ್ತುತಿಗಳು. ಇದೊಂದು ನಮ್ಮ ಕುಟುಂಬಕ್ಕೆ, ಅದೇ ರೀತಿ ಸ್ಥಳೀಯ ಸಮಾಜಕ್ಕೆ ಬಹಳ ಸಂತಸದ ಒಂದು ಕ್ಷಣವಾಗಿದೆ.
ಸೊ ಎಲ್ಲ ವಿಧದ ಪ್ರಿಂಟಿಂಗ್, ಅದೇ ರೀತಿ ಡಿಸೈನಿಂಗ್ ಒಂದೇ ಸೂರಿನಡಿಯಲ್ಲಿ, ಒಂದೇ ಛಾವಣಿಯಡಿಯಲ್ಲಿ ಸಿಗುವಂತಹ ಒಂದು ಸೌಲಭ್ಯವನ್ನು ಇಲ್ಲಿ ನಡೆಸಲಾಗಿದೆ. ಅದು ಈಗಾಗಲೇ ಉದ್ಘಾಟನೆಗೊಂಡಿದೆ. ಎಲ್ಲ ರೀತಿಯ ಮೆಷನರೀಸ್ಗಳು ಈ ಒಂದು ಸಂಸ್ಥೆಯಲ್ಲಿ, ಈ ಒಂದು ಶಾಪ್ನಲ್ಲಿ ಇದೆ. ಸೊ ಇದಕ್ಕೆ ತಾವೆಲ್ಲರೂ ಕೂಡ ಆಗಮಿಸಿದ್ದೀರಾ. ನಿಮ್ಮ ಈ ಒಂದು ಆಗಮನ, ಅದೇ ರೀತಿ ನಿಮ್ಮ ಬೆಂಬಲ, ಸಹಕಾರ ಇದಕ್ಕೆ ಶಕ್ತಿಯನ್ನು ನೀಡುವಂತಹದ್ದು. ಇಲ್ಲಿ ಆಗಮಿಸಿದಂತಹ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿ ಸರ್ವಶಕ್ತನಾದಂತಹ ಅಲ್ಲಾಹನು ಈ ಸಂಸ್ಥೆಗೆ ಯಶಸ್ಸನ್ನು ನೀಡಲಿ. ಇನ್ನಷ್ಟು ಈ ಸಂಸ್ಥೆ ಬೆಳೆದು ಈ ಸಮಾಜಕ್ಕೆ ಒಂದು ಕೊಡುಗೆಯನ್ನು, ಸೇವೆಯನ್ನು ಅತ್ಯುತ್ತಮ ರೀತಿಯಲ್ಲಿ ಗುಣಮಟ್ಟದೊಂದಿಗೆ ಮತ್ತು ತ್ವರಿತವಾಗಿ ನೀಡುವಂತಹ ಒಂದು ಅನುಗ್ರಹವನ್ನು ಅಲ್ಲಾಹನು ದಯಪಾಲಿಸಲಿ ಅಂತ ಹೇಳಿ ಪ್ರಾರ್ಥಿಸ್ತಾ, ಬಂದಂತಹ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಸರ್ವಸ್ತುತಿಯು ಸರ್ವಲೋಕಗಳ ಒಡೆಯನಿಗೆ ಮೀಸಲು.